ಕರ್ಪೂರವನ್ನ ನಾವು ಹಲವಾರು ಕಡೆ ಹಲವಾರು ರೀತಿ ಬಳಸುತ್ತೇವೆ. ಹೆಚ್ಚಾಗಿ ದೇವಸ್ಥಾನದಲ್ಲಿ, ದೇವರ ಕೋಣೆಗಳಲ್ಲಿ ಆರತಿ ಮಾಡುವಾಗ ಕರ್ಪೂರವನ್ನ ಹೆಚ್ಚಾಗಿ ಬಳಸೋದು ಸಹಜ. ಆದರೆ ಇಷ್ಟೊಂದು ಬಳಕೆಯಾಗುವಂತಹ ಈ ಕರ್ಪೂರ ಎಲ್ಲಿ ತಯಾರಾಗುತ್ತದೆ, ಹೇಗೆ ತಯಾರಾಗುತ್ತದೆ ಎನ್ನುವ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬನ್ನಿ ಆ ಒಂದು ಮಹತ್ವದ ವಿಚಾರವನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ಪೂರದ ವಾಸನೆ ಕೆಲವರಿಗೆ ಇಷ್ಟವಾಗುವುದಿಲ್ಲ, ಆದರೆ ಕರ್ಪೂರದ ವಾಸನೆಯನ್ನು ಸ್ವರ್ಗ ಸುಖಕ್ಕೆ ಹೋಲಿಸಲಾಗುತ್ತದೆ. ಇದನ್ನು ಉರಿಸುವುದರಿಂದ ಬೂದಿ ಉಳಿಯದೆ ಸಂಪೂರ್ಣವಾಗಿ ಉರಿದು ಹೋಗುತ್ತದೆ. ಆದ್ದರಿಂದ ದೇವರ ಪೂಜೆಯಲ್ಲಿ ಇದನ್ನು ಉಪಯೋಗಿಸುವುದರಿಂದ ಅತ್ಯಂತ ಪೂಜನೀಯ ಎಂದು ಕೂಡ ಇದನ್ನು ಭಾವಿಸುತ್ತಾರೆ. ಇದೇ ಕಾರಣ ಕರ್ಪೂರವನ್ನು ದೇವಸ್ಥಾನಗಳಲ್ಲಿ ಹಾಗೂ ದೇವರ ಮನೆಯಲ್ಲಿ ಉಪಯೋಗಿಸುವುದು ಅತ್ಯಂತ ಪುಣ್ಯವಾದ ಕೆಲಸವಾಗಿದೆ. ಕರ್ಪೂರವನ್ನು ಉರಿಸಿದರೆ ಹೇಗೆ ಸಂಪೂರ್ಣವಾಗಿ ಉರಿದು ಹೋಗುತ್ತದೆಯೋ ಅದೇ ರೀತಿ ಅದರ ಎದುರಿಗೆ ನಿಂತವರ ಅಹಂಕಾರವು ಉರಿದು, ಕರ್ಪೂರ ಉರಿಸಿದರೆ ಹೇಗೆ ಸಂಪೂರ್ಣವಾಗಿ ಉರಿದು ಹೋಗುತ್ತದೆಯೋ ಅದೇ ರೀತಿ ಅದರ ಎದುರಿಗೆ ನಿಂತವರ ಅಹಂಕಾರವು ಉರಿದು ಹೋಗಿ ಪರಿಶುದ್ಧರಾಗುತ್ತಾರಂತೆ. ಇದೇ ಕಾರಣ ನೂರಾರು ವರ್ಷಗಳಿಂದ ಕರ್ಪೂರವನ್ನು ಬಳಸಿಕೊಂಡು ಬಂದಿದ್ದಾರೆ. ಕರ್ಪೂರವನ್ನು ಉರಿಸುವುದರಿಂದ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಏರ್ಪಟ್ಟು ಆ ಶಕ್ತಿ ನಮ್ಮಲ್ಲಿ ಪ್ರವೇಶಿಸಿ ನಮಗೆ ಒಳ್ಳೆಯದನ್ನು ಉಂಟು ಮಾಡುತ್ತದೆ ಎಂದು ನಂಬಲಾಗಿದೆ. ಕರ್ಪೂರವನ್ನು ನೋಡಿದರೆ ಬಿಳೆ ಉಂಡೆ ತರ ಇರುತ್ತದೆ, ಅಥವಾ ಒಂದು ಟ್ಯಾಬ್ಲೆಟ್ ಅಥವಾ ಚಿಕ್ಕದಂತಹ ಮಾತ್ರೆಯ ತರ ಆಗಿರುತ್ತದೆ. ಆದರೆ ನೀವು ನಂಬಲು ಸಾಧ್ಯವೇ? ಕರ್ಪೂರ ಒಂದು ಮರದಿಂದ ತಯಾರಾಗುತ್ತದೆ ಅಂದರೆ ನೀವು ನಂಬಲೇಬೇಕು. ಹೌದು, ಇದೊಂದು 50 ರಿಂದ 60 ಅಡಿಗಳಿಂದ 106 ಅಡಿಗಳವರೆಗೂ ಬೆಳೆಯುವಂತಹ ಒಂದು ಹೆಮ್ಮರವಾಗಿದೆ. ಇದು ಭಾರತದಲ್ಲಿ ಹೆಚ್ಚಾಗಿ ಬಳಸುವುದಿಲ್ಲ. ಮೂಲತಃ ಈ ಮರ ಪೂರ್ವ ಏಷ್ಯಾದಲ್ಲಿ ಚೈನಾ, ಜಪಾನ್, ಇಂಡೋನೇಷ್ಯಾ, ತೈವಾನ್ಗಳಲ್ಲಿ ಈ ಮರದ ಬೆಳವಣಿಗೆ ಜನಪ್ರಿಯವಾಗಿದೆ. ಆದರೆ ಇದರ ಬಳಕೆ ಮಾತ್ರ ಎಲ್ಲಕ್ಕಿಂತ ಭಾರತದಲ್ಲಿ ಹೆಚ್ಚಾಗಿದೆ. ನಾವು ನಮ್ಮ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ವಾತಾವರಣದಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಚಕ್ಕೆ ಅಂದರೆ ಸಿನೋನಮ್ ಜಾತಿಗೆ ಸೇರುತ್ತದೆ ಈ ಕರ್ಪೂರದ ಮರ. ಕರ್ಪೂರದ ಮರದ ತೊಗಟೆಯು ನಮ್ಮ ಸಾಂಬಾರಿನ ಚಕ್ಕೆಯಂತೆ ಪರಿಮಳವಾಗಿರುತ್ತದೆ. ಜೊತೆಗೆ ಎಲೆಗಳು ಕೂಡ ಅಷ್ಟೇ ಪರಿಣಾಮಕರವಾದಂತಹ ಪರಿಮಳವನ್ನು ಕೂಡ ಕೊಡುತ್ತವೆ. ಶತಮಾನಗಳಿಂದ ಕರ್ಪೂರವನ್ನು ಮಾನವ ಕುಲವು ಬಳಸುತ್ತಾ ಬಂದಿದೆ. ನಾವು ಹೆಚ್ಚಾಗಿ ಹೈಸ್ಕೂಲುಗಳಲ್ಲಿ ಓದುತ್ತಿರುವಾಗ, ಅದರಲ್ಲೂ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಓದುತ್ತಿರುವಾಗ, ಅದು ಕೆಮಿಸ್ಟ್ರಿ ಲ್ಯಾಬ್ ನಲ್ಲಿ ಪ್ರಾಕ್ಟಿಕಲ್ ಮಾಡುವಾಗ ಸಬ್ಲಿಮೇಷನ್ ಅಥವಾ ಉತ್ಪತನ ಕ್ರಿಯೆಗೆ ಉದಾಹರಣೆಯಾಗಿ ಕರ್ಪೂರವನ್ನು ನೀಡಲಾಗುತ್ತದೆ. ಅಂದರೆ ಇದನ್ನು ಬಿಸಿ ಮಾಡಿದಾಗ ಕರಗಿ ದ್ರವ ರೂಪ ಪಡೆಯದೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆಗೊಳ್ಳುವುದಕ್ಕೆ ಸಬ್ಲಿಮೇಷನ್ ಎಂದು ಕರೆಯಲಾಗುತ್ತದೆ. ಹೆಚ್ಚಾಗಿ ಯಾವುದೇ ವಸ್ತುವನ್ನು ನೀವು ಕರಗಿಸಿದಾಗ ಅದು ನೀರಾಗಿ ಕರಗುತ್ತದೆ ಅಥವಾ ದ್ರವವಾಗಿ ಕರಗುತ್ತದೆ. ಆದರೆ ಕರ್ಪೂರದಂತಹ ವಸ್ತು ಮಾತ್ರ ನೇರವಾಗಿ ಅನಿಲ ರೂಪವನ್ನು ಪಡೆದುಕೊಳ್ಳುತ್ತದೆ. ಹೀಗಿರುವಾಗ ಇದು ಬಿಡುಗಡೆಗೊಳಿಸುವಂತಹ ಪರಿಮಳ ವಾತಾವರಣವನ್ನು ಹಿತಗೊಳಿಸುತ್ತದೆ. ಈ ಪರಿಮಳ ಸುಮಾರಾಗಿ ಮೆಂಥಾಲ್ನಂತೆ ಆಗಿದ್ದು ಮನಸ್ಸಿಗೆ ಮುದವನ್ನು ನೀಡುತ್ತದೆ ಹಾಗೂ ಇದರ ರುಚಿ ಕೂಡ ಹುಳಿಯಾಗಿರುತ್ತದೆ. ರಾಸಾಯನಿಕವಾಗಿ ಕರ್ಪೂರವು ಒಂದು ಇಂಗಾಲದ ವಸ್ತುವಾಗಿದ್ದು, ಹೀಗಾಗಿ ಆಮ್ಲಜನಕವನ್ನು ಬೇಗ ಸೆಳೆದುಕೊಂಡು ಜ್ವಾಲೆಯಲ್ಲಿ ಕರಗಿ ಉತ್ಕರ್ಷಣವಾಗಿ ಅದು ಆವಿಯಾಗುತ್ತದೆ. ಸುವಾಸನೆಯ ಭಾಗವನ್ನು ಹೊಂದಿರುವ ಮರ ಎಲೆಗಳನ್ನು ಕೈಯಲ್ಲಿ ಕಿತ್ತು ಉಜ್ಜಿದರೆ ಸಾಕು, ಅಂಗೈಯೆಲ್ಲ ಕರ್ಪೂರದ ಪರಿಮಳ ಬರುತ್ತದೆ. ಈ ಕರ್ಪೂರದ ಎಲೆಗಳನ್ನ ಬಳಸಿ ಎಣ್ಣೆಯನ್ನು ತಯಾರು ಮಾಡಲಾಗುತ್ತದೆ. ಎಲೆಗಳಲ್ಲೂ ಕರ್ಪೂರದ ಎಣ್ಣೆಯು ಇದ್ದರೂ ಅದರ ಒಳಗಿನ ಕಾಂಡ ಸಾಕಷ್ಟು ಕರ್ಪೂರದ ಇಳುವರಿಯನ್ನು ಕೊಡುತ್ತದೆ. ಮರಗಳನ್ನು ಹೊರತೊಗಟೆಯನ್ನು ಚೆನ್ನಾಗಿ ತೊಳೆದು ಇಲ್ಲವೇ ತೆಳುವಾಗಿ ಸುಲಿದು ಒಳ ಮರವನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಪರಿಶುದ್ಧವಾಗಿ ನೀರಿನಲ್ಲಿ ಭಟ್ಟಿ ಇಳಿಸಲಾಗುತ್ತದೆ. ಅದರಿಂದ ಪಡೆದ ಎಣ್ಣೆಯನ್ನು ನೀರಿನಲ್ಲಿ ಘನೀಕರಿಸಿ ತೇಲಿಸಿದಾಗ ಶುದ್ಧ ಕರ್ಪೂರ ದೊರೆಯುತ್ತದೆ. ಇದನ್ನು ಸಾಮಾನ್ಯವಾಗಿ ಹೀಗೆ ಕರ್ಪೂರದ ಮರದಿಂದಲೇ ಪಡೆಯಲಾಗುತ್ತದೆ. ಆದರೆ ಪೂಜೆಯ ಆರತಿಯಲ್ಲಿ ಬಳಸುವ ಕರ್ಪೂರವನ್ನು ಕೃತಕವಾಗಿಯೂ ತಯಾರಿಸಲಾಗುತ್ತದೆ. ಹಾಗೆಯೇ ಇತರೆ ಕೆಲವು ಮರಗಳ ಒಳಗಿನ ಕಾಂಡವನ್ನು ಬಳಸಿ ಕರ್ಪೂರವನ್ನು ತಯಾರು ಮಾಡಲಾಗುತ್ತದೆ. ಕರ್ಪೂರವನ್ನು ಭಟ್ಟಿ ಇಳಿಸಿ ಪಡೆಯುವ ಬಿಳಿಯ ಘನೀಕೃತವಾದ ವಸ್ತು ಕರ್ಪೂರದ ಮರವನ್ನು ಬೆಂಕಿಯಲ್ಲಿ ಹುರಿದು ಅದರಿಂದ ಆವಿಯಾಗುವ ಎಣ್ಣೆಯನ್ನು ಅದರ ಮೇಲೆಯ ಹಬೆಯನ್ನು ಗಾಯಿಸಿ ಘನೀಕರಿಸಿ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಆಮೇಲೆ ಮಾತ್ರೆಗಳ ಆಕಾರದಲ್ಲಿ ಈ ಕರ್ಪೂರಗಳನ್ನ ಇತ್ತೀಚೆಗೆ ಹಲವಾರು ಫ್ಯಾಕ್ಟರಿಗಳಲ್ಲಿ ಹಾಗೂ ಮನೆಗಳಲ್ಲಿ ಕೂಡ ತಯಾರಿ ಮಾಡುತ್ತಿದ್ದಾರೆ. ಇದನ್ನು ಜಪಾನಿಗರು ಶತಮಾನಗಳ ಕಾಲ ಪ್ರಭುತ್ವ ಹೊಂದಿದ್ದರು. 20ನೇ ಶತಮಾನದ ಆದಿಯಲ್ಲಿ ಕೃತಕವಾಗಿ ಸಂಸ್ಕರಿಸುವ ವಿಧಾನವನ್ನು ಕಂಡುಹಿಡಿದ ಮೇಲೆ ಈ ಬಗೆಯ ಕಾರ್ಖಾನೆಗಳು ನಮ್ಮ ಭಾರತದಲ್ಲಿ ಹಲವಾರು ನಗರಗಳಲ್ಲಿ ಈಗ ತಲೆ ಎತ್ತಿವೆ. ಅದರಲ್ಲೂ ನೈಸರ್ಗಿಕವಾಗಿ ಪಚ್ಚ ಕರ್ಪೂರ ಇಂದು ಕೂಡ ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಕರ್ಪೂರವನ್ನು ತಿನ್ನಲು ಬಳಸುವುದರಲ್ಲಿ ನಮ್ಮ ಭಾರತ ಮೇಲುಗೈ. ಅನೇಕ ಸಿಹಿ ತಿಂಡಿಗಳಲ್ಲಿ, ಕುಡಿಯುವ ನೀರಿನಲ್ಲಿ ಪರಿಮಳಗೋಸ್ಕರ ಕರ್ಪೂರವನ್ನು ಬಳಸುತ್ತಾರೆ.
ಚರ್ಮ ಹಾಗೂ ಗಂಟಲಿನ ಕಾಯಿಲೆಗಳಿಗೆ ಕರ್ಪೂರವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಅಷ್ಟೇ ಅಲ್ಲ, ಎಷ್ಟೋ ಜನಕ್ಕೆ ದಾಲ್ಚಿನ್ನಿ ಯಾವ ರೀತಿ ತಯಾರಾಗುತ್ತದೆ, ಎಲ್ಲಿ ಹುಟ್ಟುತ್ತದೆ, ಏನಾಗುತ್ತದೆ, ಅದು ಹೇಗೆ ನಿಮ್ಮ ಕಿಚನ್ಗೆ ಬರುತ್ತದೆ ಅನ್ನೋ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ದಾಲ್ಚಿನ್ನಿ ಬಗ್ಗೆ ಕೂಡ ಇಲ್ಲಿ ತಿಳ್ಕೊಳ್ಳಿ. ಸ್ನೇಹಿತರೆ, ದಾಲ್ಚಿನ್ನಿ ಅನೇಕ ಮರಗಳ ತೊಗಟೆಗಳಿಂದ ಪಡೆಯುವ ಒಂದು ಸಿನ್ನಮೋಮಲ್ ಕುಲದ ಒಂದು ಮಸಾಲೆ ಪದಾರ್ಥವಾಗಿದೆ. ಇದನ್ನ ಲವಂಗ ಪಟ್ಟೆ, ಚಕ್ಕೆ ಎಂದು ಕೂಡ ಕರೆಯುತ್ತಾರೆ. ಸಿಹಿ ಮತ್ತು ಖಾರದ ಆಹಾರಗಳಲ್ಲಿ ಇದನ್ನ ಬಳಸಲಾಗುತ್ತದೆ. ದಾಲ್ಚಿನ್ನಿ ಎಂಬ ಪದ ಮರದ ಮಧ್ಯೆ ಇರುವ ಕಂದು ಬಣ್ಣವನ್ನು ಸೂಚಿಸುತ್ತದೆ. ಸಿನ್ನಮೋಮಮ್ ವೆರಮ್ಮೆ ನಿಜವಾದ ದಾಲ್ಚಿನ್ನಿ ಎಂದು ಹೇಳಲಾಗುತ್ತಿದೆ. ದಾಲ್ಚಿನ್ನಿಯನ್ನು ಅಧಿಕವಾಗಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮಟ್ಟದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ನಿಜವಾದ ದಾಲ್ಚಿನ್ನಿಯಿಂದ ಇದನ್ನು ಬೇರ್ಪಡಿಸಲು ಸಿನ್ನಮೋಮಲ್ ಕ್ಯಾಶಿಯಾ ಎಂದಲೂ ಕರೆಯಲಾಗುತ್ತದೆ. ದಾಲ್ಚಿನ್ನಿ ಬಹುಶಃ 1 ಡಜನ್ ಮರಗಳಿಂದ ಉತ್ಪಾದಿಸುವ ವಾಣಿಜ್ಯ ಮಸಾಲೆಗಳ ಉತ್ಪನ್ನವಾಗಿದೆ. ಇವುಗಳೆಲ್ಲ ಸಿನ್ನಮೋಮಲ್ ಕುಲದ ಲಾರಸಿಯಾ ಕುಟುಂಬದಿಂದ ತಂದಂತಹ ಗಿಡ ಮರಗಳಾಗಿವೆ. ಅವುಗಳಲ್ಲಿ ಕೆಲವನ್ನ ಮಾತ್ರ ಮಸಾಲೆಗಾಗಿ ಬಳಸುತ್ತಾರೆ. ದಾಲ್ಚಿನ್ನಿ ಮರವು ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ದಾಲ್ಚಿನ್ನಿ ಮರದ ತವರೂರು ಕೇರಳದ ಮಲಬಾರ್ ಹಾಗೂ ಶ್ರೀಲಂಕಾವಾಗಿದೆ. ಈ ಮರದ ಎಲೆ ಮತ್ತು ತೊಗಟೆಗಳನ್ನ ಸಾಂಬಾರ್ ಪದಾರ್ಥಗಳಿಗಾಗಿ ಹೆಚ್ಚಾಗಿ ಬಳಸುತ್ತಾರೆ. ಇದರ ವ್ಯಾಪಾರಕ್ಕಾಗಿಯೇ ಇಂಗ್ಲಿಷರು ಭಾರತಕ್ಕೆ ಬಂದು ನೆಲೆಯೂರಿ ನಮ್ಮನ್ನು ಆಳಿದ ವ್ಯಥೆ ಕತೆ ತಮಗೆಲ್ಲ ಗೊತ್ತೇ ಇದೆ. ಈ ಮರವು ಪಶ್ಚಿಮ ಘಟ್ಟಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಹಾಗೂ ಈ ಘಟ್ಟಗಳ ಇಳಿಜಾರಿನ ತಪ್ಪಲು ಪ್ರದೇಶದಲ್ಲಿ ಈ ಮರಗಳನ್ನ ಹೆಚ್ಚಾಗಿ ಬಳಸುತ್ತಾರೆ. ಈ ಮರ ಸುಮಾರು 20 ರಿಂದ 40 ಅಡಿ ಎತ್ತರವರೆಗೂ ಬೆಳೆಯುತ್ತದೆ. ಎಲೆಯು ಉದ್ದನೆಯ ಆಕಾರದಿಂದ ಕೂಡಿದ್ದು ಕಾಂಡದಲ್ಲಿ ಪರಸ್ಪರ ಅಭಿಮುಖವಾಗಿ ಜೋಡಣೆಯಾಗಿರುತ್ತದೆ. ತುಂಬಾ ದಟ್ಟವಾದ ಕಾಂಡಗಳು ಟಿಸಿಲೊಡುತ್ತವೆ ಹಾಗೂ ಗೊಂಚಲಾಗಿ ಎಲೆಗಳು ಚಿಗುರುಕೊಳ್ಳುತ್ತವೆ. ಎಲೆಯ ಕುಡಿಗಳು ಮತ್ತು ಎಲೆಗಳು ತಿಳಿಗೆಂಪು ಬಣ್ಣದಿಂದ ಕೂಡಿದ್ದು ಬೆಳೆದಂತೆ ಕಡು ಹಸಿರು ಬಣ್ಣಕ್ಕೆ ತಿರುಗುತ್ತವೆ. ಎಲೆಯು 4 ರಿಂದ 6 ಅಂಗುಲ ಉದ್ದ ಇರುತ್ತದೆ. ಎಲೆಗಳು ನುಣುಪಾಗಿಯೂ ಹಾಗೂ ಒರಟಾಗಿಯೂ ಇರುತ್ತವೆ. ಎಲೆಗೆ 3 ಪತ್ರ ನರಗಳಿರುತ್ತವೆ. ಚೆನ್ನಾಗಿ ಬೆಳೆದ ಎಲೆಯು ಕಟುವಾದ ಸುವಾಸನೆಯಿಂದ ಕೂಡಿರುತ್ತದೆ. ಸುಮಾರು ಡಿಸೆಂಬರ್ ಜನವರಿ ವೇಳೆಯಲ್ಲಿ ಕಾಂಡದ ತುದಿಯ ಭಾಗದಲ್ಲಿ ಮೊಗ್ಗು ಬಿಟ್ಟು ಕಾಯಿಯಾಗುತ್ತದೆ. ಅವು ಸಣ್ಣ ಸಣ್ಣ ಮುಗುಡಿನಂತಿರುತ್ತವೆ. ಮರದ ತೊಗಟೆ ಬೂದು ಮಿಶ್ರಿತ ಕಂದು ಬಣ್ಣವನ್ನ ಹೊಂದಿರುತ್ತದೆ. ಅತ್ಯಂತ ಕಟುವಾದ ಸುವಾಸನೆಯನ್ನು ಹೊಂದಿರುತ್ತದೆ ಮತ್ತು ಘಾಟು ಮಿಶ್ರಿತ ಸಿಹಿ ರುಚಿಯನ್ನ ಹೊಂದಿರುತ್ತದೆ. ಇದನ್ನೇ ದಾಲ್ಚಿನ್ನಿ ಎಂಬ ಹೆಸರಿನಿಂದ ಸಾಂಬಾರ್ ಪದಾರ್ಥವಾಗಿ ಮತ್ತು ಔಷಧವಾಗಿ ಉಪಯೋಗಿಸುತ್ತಾರೆ. ಇದಕ್ಕೆ ಕನ್ನಡದಲ್ಲಿ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿವೆ. ಇದನ್ನ ಸಾಂಬಾರ ಪತ್ರೆ, ಅಡವಿ ಲವಂಗ, ಕಾಡು ದಾಲ್ಚಿನ್ನಿ ಮರ, ಕಾಡು ಲವಂಗ, ಕೆಂಪು ಗಾಳಿಚಿಕ್ಕೆ, ಕೆಂಪು ನಿಶಾನೆ, ತೇಜಪತ್ತ, ಪುಲಾವು ಎಲೆ, ಬ್ರಿಂಗ, ಎಲ್ಲಗೆ ಮರ, ಲವಂಗ ಪತ್ರೆ, ತಮಾಲ ಪತ್ರೆ, ಸಾಂಬಾರ ಚಕ್ಕೆ, ಎಲುಕೆ ಎಂದು ಕೂಡ ಕರೆಯುತ್ತಾರೆ. ಈ ದಾಲ್ಚಿನ್ನಿಯಿಂದ ಹಲವಾರು ಔಷಧೀಯ ಉಪಯೋಗಗಳು ಕೂಡ ಇವೆ. ದಾಲ್ಚಿನ್ನಿಯ ಚಕ್ಕೆಯ ಕಷಾಯವನ್ನ ಪ್ರಸವದ ನಂತರ ಕುಡಿದರೆ ನೋವು ಇರುವುದಿಲ್ಲ. ದಾಲ್ಚಿನ್ನಿಯ ಚೂರ್ಣಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ನೆಕ್ಕಿದರೆ ಕಫ ಮಾಯವಾಗುತ್ತದೆ. ದಾಲ್ಚಿನ್ನಿ, ತೇಜಪತ್ರೆ, ಏಲಕ್ಕಿ 1 ತೊಲ, ಹಿಪ್ಪಲಿ, ಕಲ್ಲು ಸಕ್ಕರೆ, ಒಣ ದ್ರಾಕ್ಷಿ ಮತ್ತು ಜ್ಯೇಷ್ಠ ಮಧುವನ್ನ ತಲಾ 2 ತೊಲೆ ತೆಗೆದು ಕೂಡಿಸಿ ಅರೆದು ಗುಳಿಗೆಯಂತೆ ಮಾಡಿಟ್ಟುಕೊಂಡು ಹೊತ್ತಿಗೆ 1 ಗುಳಿಗೆಯಂತೆ 3 ರಿಂದ 4 ವಾರ ಸೇವಿಸುವುದರಿಂದ ಉಬ್ಬು ಸೊರಗೋ ರೋಗ ವಾಸಿಯಾಗುತ್ತದೆ. ಇದರ ಚಕ್ಕೆಯನ್ನು ಬಿಸಿಲು ನೀರಿನೊಂದಿಗೆ ಅರೆದು ನೋವಿರುವ ಜಾಗಕ್ಕೆ ಲೇಪಿಸಿದರೆ ವಾತಶೂಲೆ ಕಡಿಮೆಯಾಗುತ್ತದೆ ಮತ್ತು ಊದಿಕೊಂಡಿರುವುದು ಇಳಿಯುತ್ತದೆ. ಚಕ್ಕೆಯನ್ನು ಚೂರು ಮಾಡಿ ಬಾಯಲ್ಲಿ ಹಾಕಿಕೊಂಡು ಅಗಿಯುವುದರಿಂದ ಬಾಯಿಯ ದುರ್ಗಂಧ ದೂರವಾಗುತ್ತದೆ ಮತ್ತು ಹಲ್ಲುಗಳು ಗಟ್ಟಿಯಾಗುತ್ತವೆ. ಚಕ್ಕೆಯನ್ನ ಅರೆದು ಮುಖದ ಮೇಲಿನ ಪಿಂಪಲ್ ಮೇಲೆ ಲೇಪಿಸಿದರೆ ಆ ಪಿಂಪಲ್ ನಿವಾರಣೆಯಾಗುತ್ತದೆ. ಚಕ್ಕೆಯನ್ನು ಜಗಿದು ತಿನ್ನುವುದರಿಂದ ವಾಕರಿಕೆ ಮತ್ತು ವಾಂತಿ ನಿಲ್ಲುತ್ತದೆ. ದಾಲ್ಚಿನ್ನಿ ತೈಲವನ್ನ ಒಸಡಿಗೆ ಲೇಪಿಸುವುದರಿಂದ ಹಲ್ಲು ನೋವು ವಾಸಿಯಾಗುತ್ತದೆ. ದಾಲ್ಚಿನ್ನಿ ತೈಲವನ್ನ ಕ್ಷಯಕ್ಕೆ ಸಂಬಂಧಿಸಿದ ಹುಣ್ಣುಗಳ ಮೇಲೆ ಲೇಪಿಸುವುದರಿಂದ ಬೇಗ ವಾಸಿಯಾಗುತ್ತದೆ. ದಾಲ್ಚಿನ್ನಿ ಹಾಗೂ ಮೆಣಸು ಹಾಕಿ ಮಾಡಿದ ಕಷಾಯಕ್ಕೆ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಗಂಟಲು ಕೆರೆತ, ಗಂಟಲು ಹುಣ್ಣು, ಅಜೀರ್ಣ ಮತ್ತು ನೆಗಡಿ ಕೂಡ ವಾಸಿಯಾಗುತ್ತದೆ. ದಾಲ್ಚಿನ್ನಿಯನ್ನು ತೆಗೆದು ಅದರ ಗಂಧವನ್ನ ಹಣೆಗೆ ಲೇಪಿಸಿದರೆ ತಲೆನೋವು ನಿವಾರಣೆ
ಬದಲಾವಣೆಯಾಗುತ್ತದೆ. ಚಕ್ಕೆಯ ಗಂಧವನ್ನ ಮೊಡವೆಗಳಿಗೆ ಲೇಪಿಸಿದರೆ ಮೊಡವೆ ಕಲೆ ಇಲ್ಲವಾಗುತ್ತದೆ. ದಾಲ್ಚಿನ್ನಿಯ ತೈಲವನ್ನ ಚೇಳು ಕಡಿತ ಜಾಗಕ್ಕೆ ಹಚ್ಚಿದ್ರೆ ವಿಷ ಏರುವುದಿಲ್ಲ ಹಾಗೂ ನೋವು ಕಡಿಮೆಯಾಗುತ್ತದೆ. ದಾಲ್ಚಿನ್ನಿ ಅತಿಸಾರ ಮತ್ತು ಕ್ಷಯರೋಗದಂತಹ ಮಾರಣಾಂತಿಕ ಕಾಯಿಲೆಯಲ್ಲೂ ಸಹ ಪ್ರಯೋಜನಕರವಾಗಿದೆ. ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿವೆ. ಪ್ರಯೋಜನಕಾರಿ ಔಷಧದ ಅತಿಯಾದ ಸೇವನೆಯು ಹಾನಿಕಾರಿ ಆಗಬಹುದು. ಈ ರೀತಿಯಲ್ಲಿ ದಾಲ್ಚಿನ್ನಿಯನ್ನು ಕೂಡ ಸೇವಿಸಿದರೆ ಹಾನಿಯನ್ನುಂಟು ಮಾಡುತ್ತದೆ. ದಾಲ್ಚಿನ್ನಿಯನ್ನ ಅತಿಯಾಗಿ ಸೇವಿಸುವುದರಿಂದ ತಲೆನೋವು ಉಂಟಾಗುತ್ತದೆ. ಇದನ್ನು ಅತಿಯಾಗಿ ಸೇವಿಸುವುದರಿಂದ ದೇಹದಲ್ಲಿ ಅಲರ್ಜಿ ಉಂಟಾಗುತ್ತದೆ. ಇದಲ್ಲದೆ ಗರ್ಭಿಣಿಯರು ದಾಲ್ಚಿನ್ನಿಯನ್ನು ಯಾವತ್ತೂ ಸೇವಿಸಬಾರದು. ಇದು ಗರ್ಭಪಾತಕ್ಕೆ ಕಾರಣವಾಗಬಹುದು. ಗರಿಷ್ಠ ಪ್ರಯೋಜನವನ್ನ ಪಡೆಯಲು ಎಂದಿಗೂ ಹೆಚ್ಚು ದಾಲ್ಚಿನ್ನಿಯನ್ನ ಸೇವಿಸಬೇಡಿ. ಇದು 1 ಟೀ ಚಮಚ ದಾಲ್ಚಿನ್ನಿ ನಿಮ್ಮ ಆರೋಗ್ಯಕ್ಕೆ ಯಾವಾಗಲೂ ಒಳ್ಳೆಯದು. ಇದಕ್ಕಿಂತ ಹೆಚ್ಚು ಸೇವಿಸಿದರೆ ಅದು ಹಾನಿ ಕೂಡ ಆಗಬಹುದು. ಇದನ್ನು ಅತಿಯಾಗಿ ಸೇವಿಸುವುದರಿಂದ ಹೊಟ್ಟೆ ಉರಿಯುವಿಕೆಯಂತಹ ಸಮಸ್ಯೆಗಳು ಉಂಟಾಗುತ್ತವೆ. ಏಕೆಂದರೆ ಈ ಮಸಾಲ ಪದಾರ್ಥವು ಸ್ವಭಾವತಃ ಬಿಸಿಯಾಗಿರುತ್ತದೆ. ಉಪವಾಸದ ಸಮಯದಲ್ಲಿ ನಾವು ಹೆಚ್ಚಾಗಿ ಸಬ್ಬಕ್ಕಿ ಸಾಬುದಾನವನ್ನ ತಿನ್ನುತ್ತೇವೆ. ಆದರೆ ಈ ಸಾಬುದಾನ ಎಲ್ಲಿ ಹುಟ್ಟುತ್ತದೆ, ಹೇಗೆ ಹುಟ್ಟುತ್ತದೆ, ಹೇಗೆ ತಯಾರಾಗುತ್ತದೆ, ಹೇಗೆ ನಮ್ಮ ಅಡುಗೆ ಮನೆಗೆ ಬರುತ್ತದೆ ಅನ್ನೋ ವಿಚಾರ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸಬ್ಬಕ್ಕಿ ಎನ್ನುವುದು ಮರಗೆಣಸಿನಿಂದ ತಯಾರಿಸುವ ಒಂದು ಪಿಷ್ಟ, ಅಂದರೆ ಸ್ಟಾರ್ಚ್, ಅಂದರೆ ಗಂಜಿ. ಈ ಮರಗೆಣಸನ್ನ ಆಂಗ್ಲ ಭಾಷೆಯಲ್ಲಿ ಟಾಪಿಯಾಕೋ ಎಂದು ಕರೆಯುತ್ತಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಕಂಡು ಬಂದಿದ್ದು ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದಲ್ಲಿ. ಇದನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ 1933ರಲ್ಲಿ ತಯಾರಿಸಲಾಗುತ್ತದೆ. ಭಾರತದಲ್ಲಿ 90% ಸಬ್ಬಕ್ಕಿಯನ್ನ ತಮಿಳುನಾಡು ರಾಜ್ಯದಲ್ಲಿ, ಅದರಲ್ಲೂ ಸೇಲಂ ಅಕ್ಕಪಕ್ಕದ ಊರುಗಳಲ್ಲಿ ತಯಾರಿಸಲಾಗುತ್ತದೆ. ಹಾಗೂ ಸೇಲಂನಲ್ಲಿ ಹೆಚ್ಚಾಗಿ ಸಬ್ಬಕ್ಕಿಯನ್ನು ತಯಾರಿಸುವ ಯೂನಿಟ್ಗಳು ಕೂಡ ಇವೆ. ಈ ಸಬ್ಬಕ್ಕಿಯಿಂದ ಉಪ್ಪಿಟ್ಟು, ವಡೆ, ಪಾಯಸ ಹಾಗೂ ಮುಂತಾದ ತಿಂಡಿ ತಿನಿಸುಗಳನ್ನ ತಯಾರಿಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಈ ಟಾಪಿಯಾಕೋ ಅಂದ್ರೆ ಮರಗೆಣಸು ಅಂದ್ರೆ ಸಬ್ಬಕ್ಕಿಯನ್ನ ಇವುಗಳಿಂದ ಹೇಗೆ ತಯಾರಿಸುತ್ತಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಹಾಗೂ ಆ ಪ್ರೊಸೆಸ್ ಅನ್ನ ತಿಳಿದುಕೊಳ್ಳೋಣ. ಮೊಟ್ಟ ಮೊದಲ ಬಾರಿಗೆ ಈ ಟಾಪಿಯಾಕೋದಿಂದ ಅಂದರೆ ಮರಗೆಣಸಿನ ಗಿಡಗಳಿಂದ ಗೆಡ್ಡೆಗಳನ್ನ ಅಂದರೆ ಟಾಪಿಯಾಕೋ ಬೇರುಗಳನ್ನ ಗಿಡದಿಂದ ಬೇರ್ಪಡಿಸಲಾಗುತ್ತದೆ. ಈ ಬೇರುಗಳನ್ನ ಕಸುವಾ ಬೇರುಗಳೆಂದು ಕೂಡ ಕರೆಯುತ್ತಾರೆ. ಈ ಗಿಡಗಳಿಂದ ಬೇರ್ಪಡಿಸಲಾಗುವ ಈ ಗೆಡ್ಡೆಗಳನ್ನ ಮೊದಲು ನೀರಿನಿಂದ ಸರಿಯಾಗಿ ತೊಳೆಯಲಾಗುತ್ತದೆ. ಈ ಬೇರುಗಳಿಗೆ ಹತ್ತಿಕೊಂಡಿರುವ ಮಣ್ಣು ಇದರಿಂದ ಬೇರೆಯಾಗುತ್ತದೆ. ಮೊದಲು ಈ ಮಣ್ಣನ್ನ ಈ ಮರಗೆಣಸುಗಳಿಂದ ಬೇರ್ಪಡಿಸಲು ಮನುಷ್ಯರೇ ಹೆಚ್ಚು ತಮ್ಮ ಕೈಗಳಿಂದ ಸ್ವಚ್ಛ ಮಾಡುತ್ತಿದ್ದರು. ಆದರೆ ಇತ್ತೀಚೆಗೆ ಇವುಗಳಿಗೆ ಮಷೀನುಗಳು ಕೂಡ ಬಂದಿವೆ. ಹೀಗೆ ಸ್ವಚ್ಛವಾದಂತಹ ಈ ಮರಗೆಣಸುಗಳನ್ನ ಪೀಲಿಂಗ್ ಮಷೀನ್ ಅಲ್ಲಿ ಹಾಕಿ ಆಮೇಲೆ ಇವುಗಳ ಸಿಪ್ಪೆಯನ್ನ ಸುಲಿಯಲಾಗುತ್ತದೆ. ಹೀಗೆ ಸಿಪ್ಪೆಗಳನ್ನು ತೆಗೆದ ನಂತರ ಮತ್ತೊಮ್ಮೆ ಇವುಗಳನ್ನ ಸರಿಯಾಗಿ ತೊಳೆಯಲಾಗುತ್ತದೆ. ಹಾಗೂ ಈ ಸಂದರ್ಭದಲ್ಲಿ ಒಂದು ಫಿಲ್ಟರ್ ಪ್ರಾಸೆಸ್ ಕೂಡ ನಡೆಯುತ್ತದೆ. ತದನಂತರ ಹೀಗೆ ಸಿಪ್ಪೆಗಳನ್ನು ತೆಗೆದಂತಹ ಈ ಟಾಪಿಯಾಕೋಗಳನ್ನ ಕ್ರಷಿಂಗ್ ಮಷೀನ್ ನಲ್ಲಿ ಹಾಕಿ ಸರಿಯಾಗಿ ಕ್ರಶ್ ಮಾಡಲಾಗುತ್ತದೆ. ಈ ಕ್ರಷಿಂಗ್ ಪ್ರಕ್ರಿಯೆಯಲ್ಲಿ ನಾರಿನ ಭಾಗವು ಟಾಪಿಯಾಕೋದಿಂದ ಬೇರೆಯಾಗುತ್ತದೆ. ಹೀಗೆ ಹಿಸುಕಿದಾಗ ಬಂದ ಹಾಲಿನಂತಹ ದ್ರವವನ್ನು ಟ್ಯಾಂಕರ್ಗಳಲ್ಲಿ ಸ್ವೀಕರಿಸಿ 5 ರಿಂದ 8 ತಾಸುಗಳವರೆಗೆ ಅವುಗಳನ್ನ ಸೆಟಲ್ ಆಗಲು ಬಿಡುತ್ತಾರೆ. ಹೀಗೆ ಇದರಲ್ಲಿ ಅಂದರೆ ಹಾಲಿನಲ್ಲಿ ಕಲ್ಮಶಗಳು ಮೇಲೆ ತೇಲುತ್ತವೆ ಮತ್ತು ಕೆಳಗಡೆ ಪೇಸ್ಟಿನಂತೆ ಅಂದರೆ ಸ್ಟಾರ್ಚ್ ನಂತೆ ಗಂಜಿಯು ಹಿಟ್ಟಿನ ಹಾಗೆ ಉಳಿಯುತ್ತದೆ. ಹೀಗೆ ಬಂದಂತಹ ಈ ಗಂಜಿಯನ್ನು ಇನ್ನೊಮ್ಮೆ ಫಿಲ್ಟರ್ಗೆ ಹಾಕಿ ಇದನ್ನ ಇನ್ನುಳಿದ ನಾರನ್ನ ಬೇರ್ಪಡಿಸಲಾಗುತ್ತದೆ. ಹೀಗೆ 2-3 ಬಾರಿ ಫಿಲ್ಟರ್ಗಳನ್ನು ಹಾಕಿ ಸ್ಟಾರ್ಚ್ ರೆಡಿಯಾಗುತ್ತದೆ. ಹೀಗೆ 2-3 ಫಿಲ್ಟರ್ಗಳಲ್ಲಿ ಹಾಕಿ ಈ ಸ್ಟಾರ್ಚ್ ಅಂದ್ರೆ ಗಂಜಿ ರೆಡಿ ಆಗುತ್ತದೆ. ಆಮೇಲೆ ಇದನ್ನ ಇನ್ನೊಂದು ಪ್ರಾಸೆಸ್ ಮಷೀನ್ ನಲ್ಲಿ ಹಾಕಿ ಅದರಲ್ಲಿರುವ ಇನ್ನಷ್ಟು ನೀರಿನ ಅಂಶನ ಸಂಪೂರ್ಣವಾಗಿ ತೆಗೆಯಲಾಗುತ್ತದೆ. ಈ ರೀತಿಯಾಗಿ ಈ ಮರಗೆಣಸು ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗುತ್ತದೆ ಹಾಗೂ ಅದರಲ್ಲಿರುವ ನೀರಾಂಶವನ್ನ ಇನ್ನಷ್ಟು ತೆಗೆಯಲು ಸಾಂಪ್ರದಾಯಿಕವಾಗಿ ಇವುಗಳನ್ನ ಸೂರ್ಯನ ಬಿಸಿಲಿನಲ್ಲಿ ಸರಿಯಾಗಿ ಒಣಗಿಸಲಾಗುತ್ತದೆ. ಸೂರ್ಯನ ಬಿಸಿಲು ಇಲ್ಲ ಅಂದರೆ ಡ್ರೈಯಿಂಗ್ ಮಷೀನ್ ಅಲ್ಲಿ ಹಾಕಿ ಇವುಗಳನ್ನ ಒಣಗಿಸಬೇಕಾಗುತ್ತದೆ. ಹೀಗೆ ಮಾಡುವುದರಿಂದ ಈ ಗಂಜಿಯಲ್ಲಿರುವಂತಹ ಮಾಯಿಶ್ಚರ್ ಸಂಪೂರ್ಣವಾಗಿ ಹೋಗುತ್ತದೆ. ತದನಂತರ ಇವುಗಳನ್ನು ಕೇಕ್ ಅಥವಾ ಉಂಡೆ ಆಕಾರ ಮಾಡಿ ಮತ್ತೆ ಆ ದೊಡ್ಡ ಆಕಾರದ ಕೇಕ್ಗಳನ್ನ ಕ್ರಷಿಂಗ್ ಮಷೀನ್ಗೆ ಹಾಕಿ ಇದರ ಹಿಟ್ಟನ್ನ ತಯಾರಿಸಲಾಗುತ್ತದೆ.
ತಯಾರಾಗುತ್ತದೆ. ಹೀಗೆ ತಯಾರಾದಂತಹ ಹಿಟ್ಟನ್ನ ಮುತ್ತಿನ ಹಾಗೆ ಕಾಣುವ ರೀತಿಯನ್ನು ಮಾಡಲು ರೌಂಡಿಂಗ್ ಮಷೀನ್ ನಲ್ಲಿ ಹಾಕಿ ನಾವು ಬಳಸುವ ಸಬ್ಬಕ್ಕಿ ತಯಾರಾಗುತ್ತದೆ. ಇವುಗಳಲ್ಲಿಯೂ 2ರಿಂದ 3 ತರದ ರೌಂಡಿಂಗ್ ಮಷೀನ್ಗಳಿವೆ. ಈ ಮಷೀನ್ಗಳು ಸಬ್ಬಕ್ಕಿ ಹಿಟ್ಟನ್ನ 1 mm ನಿಂದ 7 mm ವರೆಗಿನ ಉಂಡೆಗಳನ್ನ ತಯಾರಿಸುತ್ತವೆ. ಈ ರೀತಿ ಬೇರೆ ಬೇರೆ ಗಾತ್ರಗಳಲ್ಲಿ ಈ ಸಬ್ಬಕ್ಕಿಗಳು ತಯಾರಾಗುತ್ತವೆ ಹಾಗೂ ಮಾರುಕಟ್ಟೆಯಲ್ಲಿ ಲಭಿಸುತ್ತವೆ. ಮುಂದೆ ಇವುಗಳನ್ನ ಹೊಳೆಯುವ ಹಾಗೆ ಕಾಣಲು ಇನ್ನೊಂದು ಶೈನಿಂಗ್ ಮಷೀನ್ ನಲ್ಲಿ ಪ್ರಾಸೆಸ್ ಮಾಡಲಾಗುತ್ತದೆ. ಹೀಗೆ ಸಾಧಾರಣವಾದ ಉಂಡೆಗಳು ಮುತ್ತಿನ ಹಾಗೆ ಹೊಳೆಯಲು ಸಬ್ಬಕ್ಕಿ ರೆಡಿಯಾಗುತ್ತದೆ. ಆಮೇಲೆ ಇವುಗಳನ್ನು ತೂಕಕ್ಕೆ ತಕ್ಕ ಹಾಗೆ 100 ಗ್ರಾಂ, 1/4 kg, ಅರ್ಧ kg, 1 kg ಪ್ಯಾಕೆಟ್ಗಳನ್ನ ಮಾಡಲಾಗುತ್ತದೆ.